ಭಾರತೀಯ ಜನತಾ ಪಾರ್ಟಿಯ ಮತವೇ ವಿಭಜನೆಯಾಗಿ ಇವತ್ತು ಪಕ್ಷೇತರರಿಗೆ ಹೋಗಿದೆ. ಮತದಾರರು ಇವತ್ತು ಮತ ಚಲಾಯಿಸುವಾಗ ಭಾರತೀಯ ಜನತಾ ಪಾರ್ಟಿಗೆ ಮೇಲೆ ವಿಶ್ವಾಸ ಇಲ್ಲದ ರೀತಿಯಲ್ಲಿ ಇವತ್ತು ಮತ ಚಲಾವಣೆ ಆಗಿದೆ. ಆದರೆ ಮತದಾರರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ಮತದಾರರ ತೀರ್ಮಾನಕ್ಕೆ ನಾವು ತಲೆಬಾಗಲೇಬೇಕು. ಜನಪ್ರತಿನಿಧಿಗೆ ಒಬ್ಬ ನಾಯಕನಿಗೆ ಅಗೌರವ ತೋರುವಂಥ ಕೆಲಸ ಯಾವುದೇ ರಾಜಕೀಯ ಪಕ್ಷದವರು ಮಾಡಬಾರ್ದು ಅಂತೇಳಿ ನಮ್ಮ ವಿನಂತಿ ಕೂಡ ಆಗ್ತಾ ಇದೆ. ಹೇಗೆ ಈ ಫಲಿತಾಂಶ ಬಂತು, ಏನಾಯಿತು ಅನ್ನುವಂಥ ಒಂದು ಆತ್ಮಾವಲೋಕನ ಕೂಡ ಪಕ್ಷಗಳಲ್ಲಿ ನಡೀತಾ ಇದೆ. ಸೊ ಈಗ ನಾವು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂಥ ನೆಲೆಯಲ್ಲಿ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತಹ ಸಾಜಾ ರಾಧಾಕೃಷ್ಣ ಆಳ್ವರ ಜೊತೆಗಿದ್ದೇವೆ. ಕೇಳೋಣ ಪುತ್ತೂರಲ್ಲಿ ಯಾಕೆ ಹೀಗಾಯಿತು, ರಾಜ್ಯದಲ್ಲಿ ಬಿಜೆಪಿ ಈ ರೀತಿಯ ಸ್ಥಾನವನ್ನು ಪಡೆಯುವುದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಿ ಫಲಿತಾಂಶದ ಬಗ್ಗೆ? ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಗಲಿರುಳು ದುಡಿದು ಇವತ್ತು ಭಾರತೀಯ ಜನತಾ ಪಾರ್ಟಿ ಪುತ್ತೂರಲ್ಲಿ ಗೆಲ್ಲಬೇಕಂತೇಳಿ ಶ್ರಮವಹಿಸಿ ದುಡಿದಿದ್ದಾರೆ. ಆದರೆ ಮತದಾರರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ಮತದಾರರ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಒಟ್ಟು ರಾಜ್ಯದಲ್ಲಿ ಕೂಡ ಇದೇ ರೀತಿಯ ಫಲಿತಾಂಶ ಬಂದಿದೆ. ಇವತ್ತು ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆಂಬ ವಿಶ್ವಾಸ ಇತ್ತು. ಆದರೆ ಮತದಾರರು ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ಮತದಾರರ ತೀರ್ಮಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ತಲೆಬಾಗ್ತದೆ. ಮುಂದಿನ ದಿನದಲ್ಲಿ ನಾವು ಸಂಘಟನೆಯನ್ನು ಗಟ್ಟಿ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕ್ಷೇತ್ರದಲ್ಲೂ ಗೆಲ್ಲುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಕಾರ್ಯವನ್ನು ಮಾಡ್ತಾರೆ. ಯಾಕೆ ಹೀಗಾಯಿತು ಅಂತ ತಾವು ಭಾವಿಸ್ತೀರಿ? ನಾವು ಒಟ್ಟು ಕಾರ್ಯಕರ್ತರು ಶ್ರಮವಹಿಸಿ ದುಡಿದಿದ್ದಾರೆ. ಒಂದಷ್ಟು ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಒಂದಷ್ಟು ಸರ್ಕಾರದ ವಿರುದ್ಧ ಅಲೆಗಳು ಇರ್ತದೆ. ಆದರೂ ನಮ್ಮ ಸಂಘಟನೆಯ ಕೆಲಸ ಕಾರ್ಯದಿಂದ ನಾವು ಖಂಡಿತ ಗೆಲ್ತೇವೆಂಬ ವಿಶ್ವಾಸ ನಮಗಿತ್ತು. ಆದರೆ ಒಂದಷ್ಟು ನಮ್ಮ ಮತದಾರರು ಮೊದಲೇ ತೀರ್ಮಾನ ಮಾಡಿದ ಕಾರಣ ಮತದಾರರು ಇವತ್ತು ಮತ ಚಲಾಯಿಸುವಾಗ ಭಾರತೀಯ ಜನತಾ ಪಾರ್ಟಿಗೆ ಮೇಲೆ ವಿಶ್ವಾಸ ಇಲ್ಲದ ರೀತಿಯಲ್ಲಿ ಇವತ್ತು ಮತ ಚಲಾವಣೆ ಆಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೋತಿದೆ. ಪುತ್ತೂರಿನ ಫಲಿತಾಂಶವನ್ನು ಗಮನಿಸಿದರೆ ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಬಿಜೆಪಿಗೆ ಮುಳುವಾಯಿತಾ? ಇಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರದ 220 ಬೂತ್ಗಳನ್ನು ಗಮನಿಸಿದಾಗ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಕ್ಷವಾದ ಕಾರಣ ಇವತ್ತು ಹಿಂದುತ್ವದ ನೆಲೆಯಲ್ಲೇ ಇವತ್ತು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ನಾವು ಗೆಲ್ಲುವಂಥದ್ದು. ಆ ದೃಷ್ಟಿಯಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಕೂಡ ನಮ್ಮ ಅಭ್ಯರ್ಥಿಯನ್ನು ಹಿರಿಯರು ಕೊಟ್ಟಿದ್ದರು. ಆ ಹಿರಿಯರ ಅಪೇಕ್ಷೆ ಮೇರೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದನ್ನು ಸವಾಲಾಗಿ ಸ್ವೀಕರಿಸಿ ಇವತ್ತು ಮತವನ್ನು ಯಾಚನೆ ಮಾಡಿದ್ದೇವೆ. ಆದರೆ ಇವತ್ತು ಪುತ್ತೂರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತವೇ ವಿಭಜನೆಯಾಗಿ ಇವತ್ತು ಪಕ್ಷೇತರರಿಗೆ ಹೋಗಿದೆ. ಆದ್ದರಿಂದ ಇದರಲ್ಲಿ ಕಾಂಗ್ರೆಸ್ಸಿನ ಗೆಲುವು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರ ಎಷ್ಟು ಮತ ಬರಬೇಕಿತ್ತು ಅಷ್ಟು ಬರಲಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಮತ ವಿಭಜನೆಯಾಗಿದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗಿದೆ. ಅಂದರೆ ಬಿ ಜೆ ಪಿ ಪಕ್ಷೇತರ ಅಭ್ಯರ್ಥಿಯನ್ನು ಒಂದು ರೀತಿ ಟಾರ್ಗೆಟ್ ಮಾಡುವ ರೀತಿ ಒಂದು ಇಲ್ಲಿ ಪ್ರಚಾರವನ್ನು ಮಾಡಿತು. ಸಭೆಗಳಲ್ಲಿ ಅವರ ಮೇಲೆ ವಾಗ್ದಾಳಿಯನ್ನು ಮಾಡುವಂಥದ್ದು, RSSನ BJP ಪ್ರಮುಖರನ್ನು ಕರೆಸಿ ಅವರ ಮೇಲೆ ಒಂದು ವಾಕ್ಪ್ರಹಾರ ನಡೆಸುವಂಥ ಕೆಲಸವನ್ನು ಮಾಡಲಾಯಿತು ಅನ್ನುವಂಥ ಆರೋಪಗಳಿದೆ. ಇದು BJPಗೆ ಮೈನಸ್ ಆಗ್ತಾ ಹೋಯ್ತಾ ಅಂತ ಇಲ್ಲಿ? ಅದನ್ನು ನಾನು ಏನು ಹೇಳಲಿಕ್ಕೆ ಬರುವುದಿಲ್ಲ. ಹಿರಿಯರು ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ಅದನ್ನು ಇವತ್ತು ಮತದಾರರು ಅದಕ್ಕೆ ಮೊದಲೇ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಮತದಾರರು ಈ ಸಲ ಪುತ್ತೂರಲ್ಲಿ ಈ ರೀತಿ ಆಗಬೇಕು, ಈ ರೀತಿಯ ಭಾವನೆಗಳು ಅಂತೇಳಿ ಮತದಾರರ ಭಾವನೆಗಳಿಗೆ ಇವತ್ತು ಅವಕಾಶ ಇರುವಂಥದ್ದು. ಯಾರು ದೊಡ್ಡ ವ್ಯಕ್ತಿ ಇರಲಿ, ಸಣ್ಣ ವ್ಯಕ್ತಿ ಇರಲಿ ಅಥವಾ ಕೂಲಿ ಕಾರ್ಮಿಕ ಇರಲಿ, ಎಲ್ಲರಿಗೂ ಕೂಡ ಒಂದೇ ಮತ ಇರುವಂಥದ್ದು. ಆದ್ದರಿಂದ ಮತದಾರರ ತೀರ್ಮಾನಕ್ಕೆ ನಾವು ತಲೆಬಾಗ್ತೇವೆ. ಬೇರೇನನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಹಾಗಿದ್ರೆ ಇದನ್ನು ಹೇಗೆ ಸರಿಪಡಿಸ್ಬೋದು ಅನ್ನುವಂಥದ್ದು ಈಗ ನಿಮ್ಮ ಒಂದು ಆತ್ಮಾವಲೋಕನ ಅಥವಾ ಪರಾಮರ್ಶೆಯಲ್ಲಿ ಆಗಿದೆ ಅಂತ? ಈಗ ನನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪೂರ್ತಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದಷ್ಟು ಮತದಾರರು ಅದೇ ರೀತಿ ಬೇರೆ ಬೇರೆ ಮತದಾರರಲ್ಲಿ ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದರೆ ಮತದಾರರೇ ಕಾರ್ಯಕರ್ತರಾಗಿ ಈ ಸಲ ಪಕ್ಷೇತರಕ್ಕೆ ಕೆಲಸ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಏನು ಸಂಘಟನೆ ಇದೆ ಇವತ್ತು ಬೂತಿನಿಂದ ಹಿಡಿದು ಮಂಡಲದವರೆಗೆ ಎಲ್ಲ ಸಂಘಟನೆಯನ್ನು ಇವತ್ತು ಸಕ್ರಿಯ ಮಾಡುವಂಥ ಕೆಲಸವನ್ನು ನಾವು ಇವತ್ತಿನಿಂದಲೇ ಆರಂಭ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಪ್ರತಿ ಬೂತಲ್ಲಿ ಕೂಡ BJP ಕಾರ್ಯಕರ್ತರನ್ನು ಸಂಘಟನೆ ಮಾಡಿ ಮತದಾರರನ್ನು ವಿಶ್ವಾಸ ಮೂಡಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ನಾವು ಪ್ರಮುಖರೆಲ್ಲ ಸೇರಿ ಅದನ್ನು ಮಾಡಲಿಕ್ಕಿದ್ದೇವೆ.
ಈಗ ಪಕ್ಷೇತರ ಅಭ್ಯರ್ಥಿ ಇಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, BJP ತೃತೀಯ ಸ್ಥಾನಕ್ಕೆ ಹೋಗಿದೆ. ಆದರೆ ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬಂದರು, ಅಣ್ಣಾಮಲೈ ಅವರು ಬಂದರು, ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಚಾರವನ್ನು ಮಾಡಿದರು. ಆದರೆ ಅವರೆಲ್ಲರ ವರ್ಚಸ್ಸು ಪಕ್ಷೇತರ ಅಭ್ಯರ್ಥಿಯ ವರ್ಚಸ್ಸಿನ ಮುಂದೆ ಡಲ್ ಆಯಿತಾ? ಹೇಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ? ಅದನ್ನು ನಾವು ವಿವರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪಕ್ಷದ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರನ್ನು ಕರೆಸುವಂಥದ್ದು ಪಕ್ಷದ ಹಿರಿಯರ ಅಪೇಕ್ಷೆ. ಆ ಪ್ರಕಾರ ನಾವು ಅವರನ್ನು ಕರ್ಕೊಂಡು ಇವತ್ತು ಮತಯಾಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಮತದಾರರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆ ಮತದಾರರ ತೀರ್ಮಾನಕ್ಕೆ ನಾವು ತಲೆಬಾಗಲೇಬೇಕು. ಅವರನ್ನು MP ಸ್ಥಾನಕ್ಕೆ ಅವರನ್ನು ನೋಡಬೇಕು ಅನ್ನುವಂಥ ನೆಲೆಯಲ್ಲಿ ಪುತ್ತಿಲ ಅಂದರೆ ಹತ್ತೂರಿಗೆ ಪುತ್ತಿಲ ಅನ್ನುವಂಥ ಅಭಿಯಾನ ಶುರುವಾಗಿರುವಂಥದ್ದು ತಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ? ನಾನು ಕೂಡ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ನೋಡಿದೆ. ಆದರೆ ಅವರ ಅಭಿಮಾನಿಗಳು ಇದನ್ನು ಹಾಕ್ತಾ ಇದ್ದಾರೆ. ಅವರು ಯಾವುದೇ ತೀರ್ಮಾನವನ್ನು ಕೈಗೊಳ್ಳಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಒಟ್ಟು ಮುಂದಿನ ದಿನದಲ್ಲಿ ಒಳ್ಳೆಯದಾಗ್ಬೋದು ಅಂತೇಳಿ ನನಗೆ ವಿಶ್ವಾಸ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಟ್ಟಾಗಿ ಚುನಾವಣೆಗೆ ಹೋಗುವಂಥ ವ್ಯವಸ್ಥೆಗಳಾಗ್ಬೋದು. ಹಿಂದೂ ಸಂಘಟನೆಯ ಎಲ್ಲ ಪ್ರಮುಖರು, ಅದೇ ರೀತಿ ಭಾಜಪ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಹೋಗಿ ಇವತ್ತು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ಒಂದಷ್ಟು ಬ್ಯಾನರ್ಗಳು ಬೀಳ್ತಾ ಇದೆ. ಅದರ ಬಗ್ಗೆ ಈಗ ತಾವು ದೂರನ್ನು ಕೊಟ್ಟಿದ್ದೀರಿ, ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀರಿ, ಏನು ಹೇಳ್ತೀರಿ? ಇವತ್ತು ಒಬ್ಬ ಲೋಕಸಭಾ ಸದಸ್ಯರು, ಇಬ್ಬರು ಲೋಕಸಭಾ ಸದಸ್ಯರ ಬ್ಯಾನರನ್ನು ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಎದುರುಗಡೆ ಹಾಕಿದ್ದಾರೆ. ಬಹುಶಃ ಚಪ್ಪಲಿ ಹಾರವನ್ನು ಹಾಕಿದ್ದಾರೆ. ಯಾವುದೇ ಜನಪ್ರತಿನಿಧಿ, ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಲಿ ಅಥವಾ ನಾಯಕರಿರಲಿ, ಈ ರೀತಿಯ ಒಂದು ಕುತಂತ್ರವನ್ನು ಮಾಡುವಂಥದ್ದು, ರಾತ್ರಿ ಹೊತ್ತಲ್ಲಿ ಬಂದು ಬ್ಯಾನರನ್ನು ಅಳವಡಿಸಿ ಒಂದು ರೀತಿಯ ತಪ್ಪು ಸಂದೇಶವನ್ನು ಕೊಡುವಂಥ ಯಾರು ಕೃತ್ಯವನ್ನು ಮಾಡ್ತಾರೋ ಅವರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು, ತನಿಖೆ ಆಗಬೇಕು. ಇಂಥ ವಿಷಯವನ್ನು ಯಾರು ಕೂಡ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗೆ, ಒಬ್ಬ ನಾಯಕನಿಗೆ ಅಗೌರವ ತೋರುವಂಥ ಕೆಲಸ ಯಾವುದೇ ರಾಜಕೀಯ ಪಕ್ಷದವರು ಮಾಡಬಾರ್ದು ಅಂತೇಳಿ ನಮ್ಮ ವಿನಂತಿ. ಥ್ಯಾಂಕ್ ಯು ಸರ್. ಆಯಿತು. ಇದು ಸಾಜಾ ರಾಧಾಕೃಷ್ಣ ಅವರು ಹೇಳಿದಂತಹ ಮಾತು. ಆಗಿರುವಂಥದ್ದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ, ಪಕ್ಷವನ್ನು ಇನ್ನಷ್ಟು ಸಂಘಟನೆ ಮಾಡ್ತೇವೆ, ಜೊತೆಗೆ ಮುಂದಿನ ಚುನಾವಣೆಯನ್ನು ಒಟ್ಟಾಗಿ ಒಂದು ಎದುರಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತೇವೆ, ಅದಾಗ್ಬೋದು ಅನ್ನುವಂಥ ವಿಶ್ವಾಸವನ್ನು ಕೂಡ ಇವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಸುಧಾಕರ್ ಪಾಟೀಲ್, ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. 𝐒𝐮𝐲 English Medium School located in Alva, Krishnanagara, Mudnooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐒𝐮𝐲 English Medium School and unit of 𝐒𝐮𝐲 Educational and Charitable Trust, Alva, Krishnanagara, Mudnooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.